ಕೋಟೆಕಾರು ಬಿರಿಯಾ ಸೆಂಟ್ ಅಲೋಶಿಯಸ್ ಮ್ಯಾನೇಜ್ಮೆಂಟ್ ಮತ್ತು ಮಾಹಿತಿ ತಂತ್ರಜ್ಞಾನ ಕಾಲೇಜಿನಲ್ಲಿ 2 ದಿನಗಳ ಕಾಲ ನಡೆದ ರಾಷ್ಟ್ರೀಯ ಮಟ್ಟದ ಇಂಟರ್ ಕಾಲೇಜು ಐಟಿ ಮತ್ತು ಇಂಜಿನಿಯರಿಂಗ್ ಉತ್ಸವ ಎಪಿಟೋಮ್ 2020 ಇದರ ಸಮಾರೋಪ ಸಮಾರಂಭ ಕಾಲೇಜಿನ ಸಭಾಂಗಣದಲ್ಲಿ ನಡೆಯಿತು. ಎಪಿಟೋಮ್ 2020 ಉತ್ಸವವನ್ನು ಎಐಎಂಐಟಿಯ ಐಟಿ ಪೋಸ್ಟ್ ಗ್ರಾಜ್ಯುಯೇಟ್ ವಿಭಾಗ ಆಯೋಜಿಸಿದ 2 ದಿನಗಳ ಈ ಉತ್ಸವದಲ್ಲಿ ದಕ್ಷಿಣ ಭಾರತದಾದ್ಯಂತ ಕಾಲೇಜುಗಳ ಎಂಎಸ್ಸಿ, ಎಂಸಿಎ ಮತ್ತು ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಸಮಾರೋಪ ಸಮಾರಂಭದಲ್ಲಿ ವೈಟ್ ಹೌಸ್ ರಿಜಿಸ್ಟರ್ ಇದರ ಸ್ಥಾಪಕಾಧ್ಯಕ್ಷೆ ಕೊರೈ ರಸ್ಕಿನಾ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ದೇವರು ಪ್ರತಿಯೊಬ್ಬರಿಗೆ ಬೇರೆ ಬೇರೆ ರೀತಿಯ ಪ್ರತಿಭೆಯನ್ನ ನೀಡಿರುತ್ತಾನೆ. ಅದನ್ನು ಗುರುತಿಸುವ ಕೆಲಸ ವಿದ್ಯಾರ್ಥಿ ದಿನಗಳಲ್ಲಿ ಮಾಡಬೇಕು. ಎಪಿಟೋಮ್ 2020 ನಂತಹ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗಿದೆ. ವಿದ್ಯಾರ್ಥಿಗಳು ಸಂಪೂರ್ಣವಾಗಿ ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಹೇಳಿದರು. Even as professionals as you are, do the good that we are supposed to do. You don't have to start dressing up like a nun or a priest or a Swamiji to do good. You can be the way you are, but remember, always be conscious of what you do, how you do, for what you do, and for whom you do. Cut my whole big long story into a short story just to tell you, when you get huge big jobs and big salaries coming your way or whatever, or even facing difficulties. ಮ್ಯಾಕ್ಸ್ ರಸ್ಕೋನ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿ ಶುಭ ಹಾರೈಸಿದರು. Life is too short to play with. Life is precious. Life should be preserved. Life should be nurtured. Life should be respected. We have to respect one another, regardless of our age, our culture, our religion, our gender. We have to help one another in times of need, in good times and in rough times. ಸೆಂಟ್ ಅಲೋಶಿಯಸ್ ಮ್ಯಾನೇಜ್ಮೆಂಟ್ ಮತ್ತು ಮಾಹಿತಿ ತಂತ್ರಜ್ಞಾನ ಕಾಲೇಜಿನ ನಿರ್ದೇಶಕ ಡೆನ್ಸೆಲ್ ಲೋಬೋ ಎಸ್ಜೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು. Passion for what you do, and the third part was reaching out to people, love. And these two personalities through their life have shown to each and every one of us how we could reach out to other people. Therefore, they themselves are great models for each and every one of us. They are true inspiration to each and every one of us, that eventually we may be able to reach out to people, and that really makes us very happy and contented. ವಿದ್ಯಾರ್ಥಿಗಳಿಗೆ ಒಟ್ಟು 10 ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. ಸ್ಪರ್ಧಾಳುಗಳು ಐಟಿ ಕ್ಷೇತ್ರದ ಕ್ವಿಜ್, ಐಟಿ ಮ್ಯಾನೇಜರ್, ಟ್ಯಾಂಗ್ಲೆಟ್, ಆಫ್ ಡೆವಲಪ್ಮೆಂಟ್, ಕೋಡಿಂಗ್, ಟ್ರೆಷರ್ ಹಂಟ್, ಗೇಮಿಂಗ್, ವೆಬ್ ಡಿಸೈನಿಂಗ್, ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ಹಾಗೂ ಬಿಸಿನೆಸ್ ಪ್ಲಾನ್ ಸೇರಿದಂತೆ ಅಡಕವಾಗಿದ್ದ ಹಲವು ಪ್ರತಿಭೆಗಳನ್ನು ಪ್ರದರ್ಶಿಸಿ ಬಹುಮಾನಗಳನ್ನು ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಡೀನ್ ಸಂತೋಷ್ ರೆಬೆಲ್ಲೋ, ಎಐಎಂಐಟಿ ಅಧ್ಯಾಪಕ ಸಂಯೋಜಕರಾದ ಸಿಜಿ ಥಾಮಸ್ ಮತ್ತು ಲವಿನಾ ಕ್ರಾಸ್ತಾ, ಎಐಎಂಐಟಿ ವಿದ್ಯಾರ್ಥಿ ಸಂಯೋಜಕರಾದ ರಿಯೋನಾ ಫರ್ನಾಂಡಿಸ್, ರೋಸ್ತೋನ್ ರೋಡ್ರಿಗಸ್ ಮೊದಲಾದವರು ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್ 24/7 ಉಳ್ಳಾಲ.